ಉಳ್ಳಾಲ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ತೆಯಾಗ್ತಾ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ರ್ಯಾಂಡಮ್ ತಪಾಸಣೆಯನ್ನ ಸೋಮವಾರದಿಂದ ಆರಂಭ ಮಾಡಲಾಗುತ್ತೆ ಅಂತ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ। ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು। ಕೊರೋನಾ ಸೋಂಕಿಗೆ ಉಳ್ಳಾಲದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ। ಈಗಾಗಲೇ 4 ಮಂದಿ ಪೊಲೀಸರಿಗೂ ಕೂಡ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ। ಇದೇ ವೇಳೆ ಇವತ್ತು ಒಂದು ಮನೆಯ ಹಲವಾರು ಮಂದಿಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ। ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ಹೆಚ್ಚಾಗಿ ಸಂಪರ್ಕದಲ್ಲಿರುವಂತವರ ಕೊರೋನಾ ತಪಾಸಣೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ। ಈಗಾಗಲೇ ಪೊಲೀಸರು ಹಾಗೂ ಅವರ ಕುಟುಂಬಸ್ಥರ ಆರೋಗ್ಯವನ್ನ ತಪಾಸಣೆ ಮಾಡಲಾಗಿದೆ ಅಂತ ಹೇಳಿದ್ರು। ಯಾವ ರೀತಿ ಬೇಕು ಅಲ್ಲಿ ಕೋಡಿಯಲ್ಲಿ 2 ಕಡೆ ಕೋಡಿ ಮತ್ತು ಕೋಟೆಪುರದಲ್ಲಿ ರ್ಯಾಂಡಮ್ ಚೆಕಪ್ ಇವತ್ತು ಕೇಳಿದ್ದಾರೆ। ನಾಡಿದ್ದು ಎಲ್ಲ ಅವರಿಗೆ ಅಲ್ಲಿ ರ್ಯಾಂಡಮ್ ಚೆಕಪ್ ಇವತ್ತು ಮಾಡಲಾಗುವುದು। ಸೊ ಎಲ್ಲಿ ಹೆಚ್ಚಿನ ಸಮಸ್ಯೆ ಎಲ್ಲಿದೆ ಆ ಸಮಸ್ಯೆ ಅನುಗುಣವಾಗಿ ಅಲ್ಲಿಯ ಕಾರ್ಯಪಡೆ ಅಲ್ಲಿಯ ಊರಿನವ್ರು ತಗೊಂಡಕ್ಕೆ ತೀರ್ಮಾನಕ್ಕೆ ಅನುಗುಣವಾಗಿ ಸರ್ಕಾರ ತಮ್ಮ ಎಲ್ಲ ಸಹಕಾರವನ್ನು ಇವತ್ತು ಕೊಡುವಂಥ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ। ಇನ್ನು ತಪಾಸಣೆಯ ವರದಿ ಇಲ್ಲದೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ। ಸೋಮವಾರದಂದು ಈ ಬಗ್ಗೆ ಧಾರ್ಮಿಕ ಸಾಮಾಜಿಕ ಪ್ರಮುಖರ ಸಭೆಯನ್ನ ನಡೆಸಿ ಪಟ್ಟಿಯನ್ನ ತಯಾರಿಸಿಕೊಂಡು ಮೀನು ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ರಿಕ್ಷಾ ಟೆಂಪೋ ಚಾಲಕರಿಗೆ ಮೊದಲ ಹಂತದಲ್ಲಿ ಉಚಿತವಾಗಿ ತಪಾಸಣೆ ನಡೆಸಲು ನಿರ್ಧರಿಸಲಾಗಿದೆ। ಇದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು। ತಮ್ಮ ಮುಂದಕ್ಕೆ ತಪಾಸಣೆಯ ಅಧಿಕೃತ ವರದಿ ಇಲ್ಲದೆ ವ್ಯಾಪಾರ ಮಾಡದಂತೆ ನಗರಸಭೆ ಕ್ರಮವನ್ನ ವಹಿಸಲಿದೆ ಅಂತ ಯುಟಿ ಖಾದರ್ ಹೇಳಿದ್ದಾರೆ। ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಪ್ರಾರಂಭದಲ್ಲೇ ನಾವು ಒಂದು ಮುಂಜಾಗ್ರತಾ ಕ್ರಮ ಸರ್ವರ್ ಕೂಡ ವಹಿಸಬೇಕಂತ ಒಂದು ತೀರ್ಮಾನ ಮಾಡಿದ್ದೇವೆ। ಅದೇ ರೀತಿ ಸೋಮವಾರ ಮತ್ತೆ ಎಲ್ಲ ಧಾರ್ಮಿಕ ಮುಖಂಡರುಗಳ ಸಾಮಾಜಿಕ ಪ್ರಮುಖರ ಒಂದು ಚರ್ಚೆಯನ್ನು ಕೂಡ ಇವತ್ತು ನಡೆಸಲಾಗಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತದೆ।